ಶುಭೋದಯ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ಅಲ್ಲಮ ಪ್ರಭುವಿನ ವಚನಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಅದೇ ವಚನ ವಿಭಾಗದ ಗಟ್ಟಿವಾಳಯ್ಯ ಅಲಕ್ಷಿತ ವಚನಕಾರ ಅಂತ ಹೇಳಿದ್ನಲ್ಲ ಕಳೆದ ತರಗತಿಯ ಪೀಠಿಕೆಯಲ್ಲಿ. ಹಾಗೆ ಅಲಕ್ಷಿತನಾದವನು ಕೂಡ ಲಕ್ಷ್ಯಕ್ಕೆ ಬರುವಂತಹ ವಿಶಿಷ್ಟ ವಚನಗಳನ್ನು ಬರಿತಾನೆ. ಅವನ ಕುರಿತಾಗಿ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. 12ನೇ ಶತಮಾನದ ವಚನಕಾರ ಶರಣ. 1160ರಲ್ಲಿ ಈತ ಜೀವಿಸಿದ್ದವನು. ಮುದ್ದಣ ಅನ್ನುವಂಥದ್ದು ಈತನ ಪೂರ್ವನಾಮ. ಅಂದರೆ ವಚನಕಾರನಾಗುವುದಕ್ಕೆ ಮೊದಲು ಗಟ್ಟಿವಾಳಯ್ಯ ಅಂತ ಏನು ಕರೆದ್ರು, ಅದಕ್ಕೆ ಮೊದಲಿದ್ದದ್ದು ಮುದ್ದಣ ಅಂತ ಅವನ ಹೆಸರು. ಶಿವಾನುಭವ ಸಾರುವಂತಹ ನರ್ತನವನ್ನು ಈತ ಮಾಡ್ತಾ ಇದ್ದ. ಶಿವ ದೇವಾಲಯಗಳಲ್ಲಿ ಶಿವನ ವಿಶೇಷಣವನ್ನು ಕುರಿತಾದಂತಹ ನಾಟ್ಯ ಕಲೆಯನ್ನು ರೂಢಿಸ್ಕೊಂಡಿದ್ದ ಈತ. ಆ ನಾಟ್ಯದಲ್ಲಿಯೇ ಕಪಟಿಗಳು ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದನ್ನು ಈತ ವರ್ಣಿಸಿ ಹೇಳ್ತಾ ಇದ್ದಂತೆ. ಮದ್ದಳೆ ಬಾರಿಸುವ ಸಮಯದಲ್ಲಿಯೇ ಈತ ಕೊನೆಯುಸಿರನ್ನು ಎಳಿತಾನೆ. ಅಂದರೆ ಶರಣರ ಬಾಳು ಮರಣದಲ್ಲಿ ಅನ್ನುವ ಹಾಗೆ ಆ ಶರಣ ಮರಣದಲ್ಲಿಯೂ ಕೂಡ ಕೈವಲ್ಯವನ್ನೇ ಸಾರಿದ. ಗಟ್ಟಿವಾಳಯ್ಯನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳ ಬಗ್ಗೆ, ಅಂದರೆ ಬೂಟಾಟಿಕೆ ತೋರಿಸ್ಕೊಂಡಿರುವಂಥ ಭಕ್ತರ ಬಗ್ಗೆ, ಹಾಗೆ ವ್ರತಾಚರಣೆಗಳ ಹುಸಿತನದ ಬಗ್ಗೆ, ಗುರುಲಿಂಗ ಜಾಂಗಮಗಳ ಹೊಸ ರೂಪದ ಬಗೆಗೆ, ಅವುಗಳ ಮಹತ್ವವನ್ನು ಹೇಳ್ತಾ ತನ್ನ ವಚನಗಳನ್ನು ರಚನೆ ಮಾಡ್ತಾನೆ. ಪ್ರಸ್ತುತ 3 ವಚನಗಳು 3 ವಿಚಾರಗಳನ್ನು ವಿಶಿಷ್ಟವಾಗಿ ಹೇಳುವುದಾಗಿದೆ. ಪೀಠಿಕೆ ಜಾಸ್ತಿ ಆಗುತ್ತೆ ಅಂತ ಆಗ ನಿಮಗೆ ಹೇಳಲಿಲ್ಲ. ಈಗ ವಚನಗಳ ಮತ್ತೊಂದು ವಿಶೇಷ ಹೇಳ್ತಾನೆ, ಕೇಳಿ ಮಕ್ಕಳೇ. ಈ ವಚನಗಳನ್ನು ಬಿಡಿ ಪದ್ಯಗಳು ಅಥವಾ ಮುಕ್ತಕಗಳು ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಒಂದೊಂದು ವಚನದಿಂದ ಮತ್ತೊಂದು ವಚನಕ್ಕೆ ಮುನ್ನಡೆ ಸಿಕ್ಕೋದಿಲ್ಲ. ಆ ವಚನ ಪ್ರತ್ಯೇಕವಾಗಿ ತನ್ನದೇ ಆದಂಥ ಅರ್ಥ ಸ್ವರೂಪವನ್ನು ಬಿಟ್ಟುಕೊಡ್ತದೆ. ಆದ್ದರಿಂದ ಇದನ್ನು ಮುಕ್ತವಾಗಿ ಅರ್ಥವನ್ನು ವ್ಯಕ್ತಪಡಿಸುವುದರಿಂದ ಮುಕ್ತಕಗಳು ಅಂತಲೂ, ಬಿಡಿ ಬಿಡಿಯಾಗಿ ಹೇಳಲ್ಪಡುವುದರಿಂದ ಬಿಡಿ ಪದ್ಯಗಳು ಅಂತ ಕೂಡ ಈ ವಚನಗಳನ್ನು ಕರೀತಾರೆ. ಈಗ ಗಟ್ಟಿವಾಳಯ್ಯನ ವಚನಗಳನ್ನು ನೋಡೋಣ ಮಕ್ಕಳೇ. ಉತ್ತಮರ ಸ್ನೇಹ ಬಹಳ ಹಿತವಾದುದು. ಯಾರ ಜೊತೆಯಲ್ಲಿರಬೇಕು ಅಂದರೆ ಒಳ್ಳೆಯವ್ರ ಜೊತೆಯಲ್ಲಿರಬೇಕು ಅಲ್ಲ. ಕೈಸ ಸಂಗ್ ವೈಸಾರಂಗ್, ಎಂಥವನ ಜೊತೆಯಲ್ಲಿ ಇದೆಯಾ ಅಂತ ಗೊತ್ತಾದ ನೀನೆಂಥವನು ಅಂತ ಗೊತ್ತಾಗುತ್ತೆ ಅಂತ. ಪರಸ್ಪರ ಸಂಬಂಧಗಳು ರಾಗ ದ್ವೇಷರಹಿತವಾದುದು. ರಾಗ ಅಂದರೆ ಮೋಹ, ದ್ವೇಷ ಗೊತ್ತೇ ಇದೆ ಅಲ್ವಾ. ಮೋಹದಿಂದ ದ್ವೇಷದಿಂದ ದೂರವಾಗಿರುವಂಥದ್ದು ನಿಜವಾದ ಸಂಬಂಧ ಆಗ್ತದೆ. ಹಾಗೆ ಸಂಬಂಧ ಇರುವಾಗ ನಿಯಮಗಳ ಇಕ್ಕಟ್ಟನ್ನು ನಾವು ತಂದುಕೊಂಡು ಮಧುರವಾದ ಬಾಂಧವ್ಯಗಳನ್ನು ಹಾಳು ಮಾಡ್ಕೋಬಾರ್ದು. ಹಾಗೆ ನಡೆನುಡಿಯಲ್ಲೂ ಕೂಡ ಪ್ರಮಾಣಬದ್ಧವಾಗಿರೋದು ನಿಜವಾದ ಉತ್ತಮವಾದ ಜೀವನ ಅಂತ ಹೇಳುವ ಆಶಯ ಇವನ ವಚನಗಳಲ್ಲಿ ವ್ಯಕ್ತವಾಗಿದೆ. ಆ ವಚನಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯ ವಚನ ಬೂಟಾಟಿಕೆಯ ಭಕ್ತಿಯನ್ನು ಕುರಿತು. ಅಂತಹ ಭಕ್ತರನ್ನು ಕಂಡ್ರೆ ಗಟ್ಟಿವಾಳಯ್ಯನಿಗೆ ಬಹಳ ಬೇಸರವಾಗ್ತದಂತೆ. ಅಂಥವರು ಆ ಶರಣರ ಕೂಟದಿಂದ ಹೊರಗಿರಬೇಕು ಅಂತ ಹೇಳ್ತಾನೆ. ನೋಡಿ, ಇರಿವ ಕೈದಿಂಗೆ ದಯ ಧರ್ಮದ ಮೊನೆ ಉಂಟೆ. ಕೈದು ಅಂದರೆ ಆಯುಧ. ಆಯುಧ ಇರೋದೇ ಎದುರಾಳಿಯನ್ನು ಇರಿಯೋದಕ್ಕೆ, ಅವನ ಎದೆಯನ್ನು ಬಗೆಯೋದಕ್ಕೆ. ಅದಕ್ಕೆಲ್ಲರೂ ಧರ್ಮದ ಪುರಾಣವನ್ನು ಹೇಳಿದ್ರಾಗತ್ತಾ ಅಲ್ವಾ. ಕ್ರೂರ ಮೃಗಗಳಿಗೆ ಸಾತ್ವಿಕ ಬೋಧನೆಯನ್ನು ಮಾಡಿದರೆ ಒಳ್ಳೆಯದಾಗ್ತವೇನು? ಇಲ್ಲ. ಹಾಗೇನೆ ಆಯುಧಗಳಿಗೆ ದಯೆ ಧರ್ಮ ಅನ್ನುವಂಥದ್ದು ಅದರ ತುದಿಯಲ್ಲಿ ಇಲ್ಲ. ಅದರ ಕಾಯಕೇನು ಚುಚ್ಚುವುದಷ್ಟೇ, ನೋಯಿಸೋದಕ್ಕಾಗೇ ಇದೆ, ನೋಯಿಸ್ತದೆ. ಹಾಗೆ ದುರುಳನಾದವನು ಎಂದು ನೋಯಿಸೋದಕ್ಕೆ ಇರ್ತಾನೆ. ಆತ ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕಾಳೋರಗ, ಕಾಳ ಪ್ಲಸ್ ಉರಗ, ಕಾಳೋರಗ ಬಿಡಿಸಿ ಬರೆಯಿರಿ. ಅಭ್ಯಾಸ ಪುಸ್ತಕದಲ್ಲಿ ಬರ್ಕೋಬೇಕು ನೀವು ಇದನ್ನು. ಕಾಳ ಪ್ಲಸ್ ಉರಗ, ಕಾಳೋರಗ. ಕಾಳೋರಗನ ದಾಡೆಯಲ್ಲಿ, ಕಾಳ ಉರಗ ಅಂದರೆ ಕಾಳ ಸರ್ಪ ಅಂದರೆ ಕ್ರೂರವಾದ ಸರ್ಪದ ದಾಡೆಯಲ್ಲಿ. ದಾಡೆಯಲ್ಲಿ ಅಂದರೆ ಅದರ ಬಾಯಲ್ಲಿ. ಅಮೃತದ ಸುಧೆಯುಂಟೆ, ಅಮೃತದ ಬೆಳಕು ಉಂಟೆ. ಸುಧೆ ಅಂದರೂ ಕೂಡ ಅಮೃತವೇ. ಅಮೃತದ ಧಾರೆ ಇರಲಿಕ್ಕೆ ಸಾಧ್ಯ ಇದೆಯಾ? ಅದು ಕಚ್ಚಿದರೆ ವಿಷಾನೇ ಮೈಯೆಲ್ಲ ಆವರಿಸ್ಕೊಳ್ತದೆ. ಹಾಗೆ ದುರುಳನ ಜೊತೆಯಲ್ಲಿ ಸೇರಿದವನು ಯಾವತ್ತೂ ಯೋಗ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥವನ ಜೊತೆಯಲ್ಲಿ ಕೂಡಿದರೆ ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ
ಅಂತ ಅಯೋಗ್ಯನ ಜೊತೆಯಲ್ಲಿ ಏನಾದರೂ ಸೇರಿ ಸಮಯನೊಂದಲ್ಲಿ ಅಂದರೆ ಸಮಯವನ್ನು ವ್ಯರ್ಥ ಮಾಡಿದಲ್ಲಿ ಅಜಾತನ ಬಲ್ಲರೆ. ಅಜಾತ ಅಂದರೆ ಯಾರು? ಶಿವ ಪರಮಾತ್ಮ. ಆ ಲಿಂಗ ಸ್ವರೂಪಿನ ಯಾರಾದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇ? ನನಗೆ ನಿಮ್ಮೊಳಗೆ ಇನ್ನೇ ಥರ ಮಾತು, ನನಗೆ ಯಾಕೆ ನಿಮ್ಮ ಹತ್ರಕ್ಕೆ ಇನ್ನೇನೇನೋ ಮಾತಾಡಿ ಕಾಲ ಕಳೆಯುವಂತಹ ಕರ್ಮ ಅಲ್ವಾ? ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಒಂದೇ ಮಾತಲ್ಲಿ ಹೇಳ್ಬಿಡ್ತೇನೆ ನೋಡಿ, ಭಕ್ತರ ವೇಷವನ್ನು ಧರಿಸಿದವರೆಲ್ಲರೂ ಭಕ್ತರ ಕೂಟದಿಂದ ಹೊರಗೆ. ನಿಜವಾದ ಭಕ್ತರವರು ಆಗೋದಿಲ್ಲ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಂಥವ್ರೇನಾದ್ರು ಭಕ್ತರ ಅಂತ ಕೇಳಿದರೆ ನಾನು ಹೇಳ್ತೇನೆ ಇಲ್ಲ ಇಲ್ಲ ಎಂದೆ. ಇಂಥವರೆಲ್ಲ ಭಕ್ತರ ಗಟ್ಟಿವಾಳಯ್ಯ ಅಂತ ಕೇಳಿದರೆ ಇಲ್ಲ ಇಲ್ಲ ಅಂತ ಹೇಳ್ತಾನಂತೀವನು. ನೋಡಿ ಅದರ ಅರ್ಥ ಏನು? ಇರಿವ ಕೈದಿಂಗೆ ದಯ ಧರ್ಮದ ಮೊನೆ ಉಂಟೆ, ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ. ಇಂಥ ದುರುಳರ ಜೊತೆಯಲ್ಲಿ ಇದ್ದರೆ ಹೇಗೆ ಆ ಇರಿಯುವಂಥ ಆಯುಧಕ್ಕೆ ದಯೆ ಧರ್ಮ ಅನ್ನುವಂಥ ತುದಿ ಇರೋದಿಲ್ವೋ ಹಾಗೆ, ಕಾಳ ಸರ್ಪನ ಬಾಯಲ್ಲಿ ಅಮೃತದ ಧಾರೆ ಹೇಗಿರೋದಿಲ್ವೋ ಅಂತ ಅದೇ ರೀತಿಯಲ್ಲಿ ದುರುಳನ ಜೊತೆಯಲ್ಲಿ ಕೂಡಿ ಸಮಯ ವ್ಯರ್ಥವಾಗುತ್ತದೆಯೇ ಹೊರತು ಶಿವನನ್ನು ಪಡೆಯೋದಕ್ಕೆ, ಅವನ ಅನುಗ್ರಹವನ್ನು ಹೊಂದುವುದಕ್ಕೆ ಆಗೋದಿಲ್ಲ. ಯಾಕೆ ಸುಮ್ಮನೆ ಎಲ್ಲರಲ್ಲೂ ಮಾತನಾಡೋದು? ಇಂಥ ವೇಷಧಾರಿಗಳೆಲ್ಲ ಶರಣರ ಕೂಟದಿಂದ ಹೊರಗು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಅಂತ ಹೇಳ್ತಾ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎನ್ನುವಂತಹ ಅಂಕಿತದೊಂದಿಗೆ ಈತ ವಚನವನ್ನು ಬರಿತಾ ಹೋಗ್ತಾನೆ. ಈಗೇನಾಯ್ತು? ಮುಂದಿನ ಹಾಗೂ 2ನೇ ವಚನ ನೋಡ್ಕೊಳ್ಳಿ. ತಪವೆಂಬುದು ಬಂಧನ, ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆ ಎಡೆಯಾಯಿತು ನೋಡ. ನಗೆ ಹೊಗೆ ಒಣ್ಣಿದಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಅಂತ ಹೇಳ್ತಾನಂತೆ. ಏನಂಗಂದರೆ ವ್ರತಾಚರಣೆಗಳ ಹುಸಿತನವನ್ನು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಏನು ವ್ರತಾಚರಣೆಗಳ ಹುಸಿತನ ಅಂದರೆ, ತಪವೆಂಬುದು ಬಂಧನ. ತಪಸ್ ಮಾಡ್ತಾ ಕೂತಿದ್ದಾನೆ, ಯಾರು ನನ್ನ ಹತ್ರಕ್ಕೆ ಬರಬೇಡಿ ಅಂದರೆ ನನ್ನನ್ನು ನಾನೇ ಬಂಧನ ಮಾಡ್ಕೊಂಡಂಗೆ, ಸಾಮಾಜಿಕ ಜೀವನದಲ್ಲಿ ನನ್ನನ್ನು ನಾನು ಪ್ರತ್ಯೇಕಿಸಿಕೊಂಡ ಹಾಗಿದೆ. ನೇಮವೆಂಬುದು ತಗಹು. ತಗಹು ಅಂದರೆ ಕೂಡ ನಿರ್ಬಂಧ, ಕಟ್ಟುಪಾಡು. ನನಗೆ ನಾನೇ ಕಟ್ಟುಪಾಡನ್ನು ನಿರ್ಬಂಧನೆ ಮಾಡಿಕೊಳ್ಳುವಂಥದ್ದು. ನೇಮ ಮಾಡ್ತಿದ್ದೇನೆ ಅಂದರೆ ಯಾರ ಜೊತೆಲೂ ನಾನು ಬೆರಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು. ಶೀಲವೆಂಬುದು ಸೂತಕ. ಅಯ್ಯೋ ಅವ್ರ ಹತ್ರಕ್ಕೆ ಮಾತಾಡಿದರೆ ನಾನು ಕಡಿಮೆ ಆಗ್ತೇನೆ, ಇವ್ರ ಹತ್ರಕ್ಕೆ ಮಾತಾಡಿದರೆ ಕಡಿಮೆ ಆಗ್ತೇನೆ ಅಂಥೇಳಿ ಸಾಮಾಜಿಕರಿಂದ, ಸಾಮಾನ್ಯ ಜೀವನದಿಂದ ದೂರವಾಗಿ ಬಿಟ್ಟರೆ ನಾವು ಮೈಲಿಗೆಯನ್ನು ಆಚರಿಸಿದ ಹಾಗೆ. ಅಂದರೆ ಶರಣರ ಜೊತೆಯಲ್ಲಿ ಬೆರೆಯುವುದರಿಂದ ನಿಜ ಶರಣರಾಗಲಿಕ್ಕೆ ಸಾಧ್ಯ ಇದೆ. ಅದರ ಬದಲಿಗೆ ತಪಸ್ ಮಾಡ್ತೇನೆ, ನೇಮ ಮಾಡ್ತೇನೆ, ನಾನು ಎಲ್ಲರಿಂದ ಬೇರೆ ಇರ್ತೇನೆ ಅಂತ ಮೈಲಿಗೆಯವರ ರೀತಿಯಲ್ಲಿದ್ದರೆ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆ ಎಡೆಯಾಯಿತು. ನಾನೇನಾದರೂ ಬಹಳ ಕಠಿಣವಾದ ವ್ರತವನ್ನು ಮಾಡ್ತಾ ಇದ್ದೇನೆ, ಸಾಮಾನ್ಯರ ರೀತಿಯಲ್ಲಿ ನಾನು ಇರೋದಿಲ್ಲ ಅಂದರೆ ನೋಡೋ ಜನರಿಗೆ ನಗೆಗೆ ಗುರಿಯಾಗ್ತೇವೆ ಹೊರತು ಎಲ್ಲರಲ್ಲಿ ನಾವು ಒಂದಾಗಿ ಬದುಕ್ತಾ ನಿಜವಾದ ಶರಣರ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನಗೆ ಹೊಗೆ ಒಣ್ಣಿದಲ್ಲಿ ಹೊಗೆ ಜಗವಾದೊಡೆ. ಏನಾಗುತ್ತೆ ಹಾಗೆ? ನಗೆ ಹೊಗೆ ಆಗ್ತಾಯಿದ್ರೆ ಜನಗಳು ನಮ್ಮನ್ನು ನೋಡುವ ರೀತಿಯೇ ಬೇರೆ ಆಗುತ್ತೆ, ಅದೇ ನಮಗೆ ಜಗತ್ತಾಗ್ತದೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು. ಮಾಣು ಅಂದರೆ ಬಿಡು ಅಂತ. ಬಿಡು, ಇಂಥದ್ದನ್ನೆಲ್ಲ ಬಿಟ್ಟುಬಿಡು ಅಂತ ಹೇಳ್ತಾನಂತೆ. ನಮ್ಮ ಗಟ್ಟಿವಾಳೆಯನಿಗೇನಾದರೂ ಕೇಳಿದರೆ ಈ ತಪ, ನೇಮ, ಶೀಲ, ವ್ರತ ಅನ್ನುವಂಥ ಮಾತಾಡಿದರೆ ಅದೆಲ್ಲ ಬಿಟ್ಟುಬಿಡು. ಯಾಕೆ ಅಂದರೆ ಜಗತ್ತಿನಲ್ಲಿ ನಿನ್ನನ್ನು ನಗೆಗೆ ಗುರಿ ಮಾಡಿಕೊಳ್ಳುವಂತಹ ವಿಚಾರಗಳೇ ಹೊರತು ಇವು ಶರಣನಾಗುವ ದಾರಿ ಅಲ್ಲ. ಶಿವನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಇವು ಬೇಕಾಗಿಲ್ಲ. ಅಂಥದ್ದನ್ನೆಲ್ಲ ಬಿಟ್ಟುಬಿಡು ಅಂತ ಹೇಳ್ತೇನೆ ಅಂತ ಹೇಳುವುದರೊಂದಿಗೆ ಗಟ್ಟಿವಾಳಯ್ಯನ 2ನೇ ವಚನ ಕೂಡ ಮುಕ್ತಾಯವಾಗ್ತದೆ. ನೋಡಿ, ಬಂಧನ ಅಂದರೆ ನಮ್ಮನ್ನು ನಾವೇ ಕೂಡಿ ಹಾಕ್ಕೊಳ್ಳುವಂಥದ್ದು, ತಗವು ಅಂದರೆ ಕಟ್ಟುಪಾಡು, ಸೂತಕ ಅಂದರೆ ಮೈಲಿಗೆ. ಹಾಗೆ ಭಾಷೆ ಎಂಬುದು ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೇಡೆಯಾಗಿತ್ತು ಅಂದರೆ ನಾನು ಕಠಿಣವಾದಂಥ ವ್ರತಗಳನ್ನು ಮಾಡ್ತೇನೆ, ಜನರಿಂದ ಪ್ರತ್ಯೇಕವಾಗಿರ್ತೇನೆ ಅಂದರೆ ನಮ್ಮನ್ನು ನಾವು ನಗೆಗೆ ಗುರಿ ಮಾಡಿಕೊಳ್ತೇವೆ ಹೊರತು ಬದುಕಿನಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಹೊಗೆ ಜಗತ್ತನ್ನೇ ವ್ಯಾಪಿಸಿಕೊಂಡು ಜಗತ್ತಿನಿಂದಲೇ ನಾವು ಬೇರೆ ಆಗಿಬಿಡ್ತೇವೆ. ಆದ್ದರಿಂದ ಗಟ್ಟಿವಾಳಯ್ಯ ಅಂತಹದನ್ನು ಮಾಡಬೇಡ, ನಿಲ್ಲು, ಬಿಟ್ಬಿಡು ಅಂತ ಹೇಳ್ತೇನೆ ಅಂತ ಹೇಳುವುದರೊಂದಿಗೆ 2ನೇ ವಚನ ಕೂಡ
ಮುಕ್ತಾಯವಾಗ್ತಾ ಇದೆ. ಇನ್ನು ಮೂರನೆಯ ಮತ್ತೊಂದು ಸರಳ ವಚನಕ್ಕೆ ಹೋಗ್ತಾ ಇದ್ದೇವೆ ಮಕ್ಕಳೇ. ಇದು ಗುರು ಲಿಂಗ ಜಂಗಮಗಳ ಮಹತ್ವವನ್ನು ಹೇಳ್ತದೆ. ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಏನಂಗಂದರೆ ತನು ಮರಿಬೇಕು, ನನ್ನ ದೇಹದ ಮೇಲಿನ ಮೋಹವನ್ನು ತೊರಿಬೇಕು ಅಂದರೆ ಯಾರು ಬೇಕು? ಪರಮಾತ್ಮನ ಕಡೆಗೆ ದಾರಿ ತೋರುವಂತಹ ಗುರುವನ್ನು ತೋರಿಸಬೇಕು ನೀವು. ಮನವ ಮರೆಯಬೇಕೆಂದು ಲಿಂಗವ ತೋರಿ, ಮನಸ್ಸಿನ ಜಂಜಾಟವನ್ನೆಲ್ಲ ದೂರ ಇಡಬೇಕು ಅಂದರೆ ಏಕಾಗ್ರತೆಯಲ್ಲಿರಿಸೋದಕ್ಕೆ ಒಂದು ಕುರುವು ಬೇಕು. ಆ ಕುರುವು ಯಾವುದು? ಲಿಂಗವನ್ನು ನೋಡಬೇಕು. ಆ ಲಿಂಗದ ಕಡೆಗೆ ಮನಸ್ಸನ್ನು ಏಕಾಗ್ರವಾಗಿ ನಿಲ್ಲಿಸಿದರೆ ಬದುಕಿನ ಜಂಜಾಟಗಳೆಲ್ಲ ಮನಸ್ಸಿನಿಂದ ಮರೆಯಾಗ್ತದೆ. ಹಾಗೆ ಧನವ ಮರೆಯಬೇಕೆಂದು, ನನ್ನ ಶ್ರೀಮಂತಿಕೆ ದೂರ ಆಗಬೇಕು ಅಂದರೆ ಏನು ಮಾಡಬೇಕು? ಜಂಗಮವ ತೋರಿ, ನನಗದನ್ನೆಲ್ಲ ತೋರಿಸ್ಬೇಕು. ಏನು ತೋರಿಸ್ಬೇಕಿದೆ? ಜಂಗಮವ ತೋರಿ. ಜಂಗಮ ಅಂದರೆ ಯಾರು? ಜಗತ್ತಿನಲ್ಲೆಲ್ಲ ಗಮಿಸುವವನು ಜಂಗಮ ಅಲ್ವಾ? ಜಗತ್ತನ್ನೆಲ್ಲ ಗಮಿಸ್ತಾ ಇರುವವನಿಗೆ ಹಣವನ್ನು ಇಟ್ಕೊಂಡು ಹೋಗ್ಲಿಕ್ಕಾಗ್ತದೇನೋ? ನಾವು ಇಂದಿನ ದಿನಗಳಲ್ಲಿ ಒಂದು ಮೊಬೈಲನ್ನು ಧೈರ್ಯವಾಗಿ ಯಾರೂ ಇಲ್ಲದ ರಸ್ತೆಯಲ್ಲಿ ಇಟ್ಕೊಂಡು ಓಡಾಡ್ಲಿಕ್ಕಾಗಲ್ಲ, ತಲೆ ಹೊಡೆದು ಬಿಡ್ತಾರೆ. ಅಂಥದ್ರಲ್ಲಿ ಹಣ ಇಟ್ಕೊಂಡು ಹೋಗ್ಲಿಕ್ಕಾಗತ್ತಾ? ಅದಕ್ಕೆ ಅವನು ಜಂಗಮ. ಎಲ್ಲವನ್ನ ತೊರೆದು ಜಗತ್ತಿನಲ್ಲೆಲ್ಲ ಓಡಾಡ್ತಾನೆ. ಧೈರ್ಯ ಅವನಿಗೆ. ಯಾರು ತಲೆ ಹೊಡಿತಾರೆ ಅಲ್ವಾ? ಭಕ್ತಿ ಆಸ್ತಿ ಒಂದು ಬಿಟ್ಟು ಇನ್ನೇನೂ ಇರೋದಿಲ್ಲ. ಅಂಥವನ ಹತ್ರಕ್ಕೆ ಏನು ತಕ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ? ಕಳ್ಳರು ದರೋಡೆಕೋರರು ಬಂದರೆ ಅಲ್ವಾ? ಆದ್ದರಿಂದ ನನ್ನ ಹಣದ ಶ್ರೀಮಂತಿಕೆಯನ್ನು ಮರೆಯಬೇಕು, ಹಣದ ಮೇಲಿನ ಮೋಹವನ್ನು ತೊರಿಬೇಕು ಅಂದರೆ ಯಾರನ್ನು ತೋರಿಸ್ಬೇಕು? ಜಂಗಮನನ್ನು ತೋರಿಸ್ಬೇಕು. ಹೀಗೆ ಗುರು ಲಿಂಗ ಜಂಗಮಗಳ ಮೂಲಕ ತನುವಿನ ಮೇಲಿನ ಮೋಹ, ಮನದಲ್ಲಿರುವಂತಹ ಜಂಜಾಟ, ಹಾಗೆ ಧನದ ಮೇಲಿರುವಂತಹ ಆಸೆ, ಅದರಿಂದ ಉಂಟಾಗತಕ್ಕಂಥ ಅಹಂಕಾರ ಎಲ್ಲವನ್ನೂ ಮರೆಯಬಹುದು. ಆ ಎಲ್ಲವನ್ನು ನನಗೆ ತೋರಿಸಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಇಂಥದ್ದೆಲ್ಲ ಇದ್ದವ್ರು ಏನು ಮಾಡ್ತಾರೆ? ದೇಹದ ಮೇಲಿನ ಮೋಹ ಇರುವವರು, ಮನಸ್ಸಲ್ಲಿ ಆಸೆ ಇದ್ದಂಥವರು, ಧನದ ಮೇಲೆ ಮೋಹ ಇರುವಂಥವರು ಏನು ಮಾಡ್ತಾರೆ? ಒಳ್ಳೆಯದನ್ನು ಮರೆತು, ಲೇಸು ಅಂದರೆ ಒಳ್ಳೆಯದು, ಆ ಒಳ್ಳೆಯದನ್ನು ಮರೆತು ಕಷ್ಟಕ್ಕೆ ಕಡಿದಾಡುವ. ಯಾವುದು ಕಷ್ಟ? ದೇಹವನ್ನು ಉಳಿಸ್ಕೊಳ್ಳೋದಕ್ಕೆ ಒದ್ದಾಡೋದು, ಹಣ ಗಳಿಸೋದಕ್ಕೆ ಒದ್ದಾಡೋದು, ಮನಸ್ಸಿನಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ತುಂಬಿಕೊಂಡು ದುರಾಸೆಯನ್ನು ಮೂಡಿಸ್ಕೊಂಡು ಮತ್ಸರವನ್ನು ಬೆಳೆಸಿಕೊಳ್ಳುವಂಥದ್ದು, ಇದೆಲ್ಲ ಕಷ್ಟದ ಕೆಲಸಗಳು. ಈ ಕಷ್ಟಕ್ಕಾಗಿ ಜನ ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇರ್ತಾರೆ. ಅದಕ್ಕಾಗಿ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆ ಆಯಿತು. ಎಂಥವ್ರು ಇವರೆಲ್ಲ? ಭಾಷೆಹೀನರು. ನಾನು ಭಕ್ತ ಅಂತ ಹೇಳ್ಕೋತಾರೆ, ಆದರೆ ಇದೆಲ್ಲ ಮೋಹಕ್ಕೆ ಒಳಗಾಗಿ ಬಡ್ದಾಡ್ತಾ ಇರ್ತಾರೆ. ಇಂಥವ್ರನ್ನು ಕಂಡ್ರೆ ನನಗೆ ನಾಚಿಕೆ ಆಗ್ತದೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ನಿನಗೇನಾದರೂ ಇಂಥದ್ದೆಲ್ಲ ಬೇಕಾ ಅಂತ ಕೇಳಿದರೆ ಇಲ್ಲ ಇಲ್ಲ ನನಗೇನು ಬೇಡ ಇಂಥವು, ಅಂಥವ್ರನ್ನು ಕಂಡ್ರೆ ನನಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಾನಂತೆ ಗಟ್ಟಿವಾಳಯ್ಯ. ಇಂಥ ಗಟ್ಟಿವಾಳಯ್ಯನ ಈ ಗುರುಲಿಂಗ ಜಂಗಮಗಳ ಮಹತ್ವವನ್ನು ಹೇಳುವ ಈ ವಚನದೊಂದಿಗೆ ಗಟ್ಟಿವಾಳಯ್ಯನ ವಚನ ಮುಕ್ತಾಯ ಆಗ್ತಾ ಇದೆ ಮಕ್ಕಳೇ. ಇನ್ನೊಮ್ಮೆ ನೋಡ್ಕೊಳ್ಳಿ. ತನುವ ಮರೆಯಬೇಕೆಂದು ಗುರುವ ತೋರಿ, ನನ್ನ ದೇಹವನ್ನು ಮರಿಬೇಕು ಅಂದರೆ ಗುರು ತೋರಿಸ್ಬೇಕು. ಮನ ಮರೆಯಬೇಕೆಂದು ಲಿಂಗವ ತೋರಿ ಅಲ್ವಾ? ಯಾಕೆ ಲಿಂಗ ತೋರಿಸ್ಬೇಕು ಅಂದರೆ ಮನುಷ್ಯನಿಗೆ ಭಕ್ತಿಯ ಸ್ವರೂಪ ಅಂತರಂಗದಕ್ಕೆ ಅರಿವಾಗುವವರೆಗೂ ಕೂಡ ಒಂದು ಏನಾದರೂ ಕುರುವು ಬೇಕು, ಎದುರಿಗಿರಬೇಕು ಅಲ್ವಾ? ಸರಸ್ವತಿ ವಿಗ್ರಹ ಕಾಲೇಜಲ್ಲಿ ಕ್ಲಾಸ್ ರೂಮ್ನಲ್ಲಿ ಇಟ್ಟರೆ ಮಾತ್ರ ಮಕ್ಕಳೇ ಇದು ಶಾರದೆಯ ಮಂದಿರ, ಕೈ ಮುಗಿರಿ ಅಂದರೆ ಮುಗಿತೀರಿ. ಇಲ್ಲದೆ ಖಾಲಿ ವೇದಿಕೆ ಮೇಲೆ ನಾವು ಬಂದು ನಿಂತ್ಕೊಂಡು ಮಕ್ಕಳೇ ಇಲ್ಲಿ ಕೈ ಮುಗಿರಿ ಅಂತ ಹೇಳಿದರೆ ಪಾಪ ಮಿಸ್ಸಿಗೆ ಹಿಂಗೆ ಆಗಬಾರ್ದಾಗಿತ್ತು, ಇಲ್ಲಿ ದೇವರಿದೆ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಏನೇನೋ ಕಾಣಿಸೋಕ್ಕೆ ಶುರುವಾಗಿದೆಯಲ್ಲಪ್ಪ ಅಂತ ಮಾತಾಡ್ಕೊತೀರಲ್ವ. ಆದರೆ ಅದೆಲ್ಲ ನಿಮಗೆ ಯಾವಾಗ ಅರಿವಾಗುತ್ತೆ? ನಿಜವಾದ ಭಕ್ತಿಯ ಸ್ವರೂಪ ನಿಮ್ಮ ಮನಸ್ಸಿನಲ್ಲಿ ಹೊಕ್ಕಾಗ. ಅಲ್ಲಿಯವರೆಗೆ ಲಿಂಗವನ್ನು ನೋಡಲೇಬೇಕಂತೆ. ಹಾಗೆ ಧನವ ಮರೆಯಬೇಕೆಂದು ಜಂಗಮವ ತೋರಿ, ಜಂಗಮರನ್ನು ನೋಡಿದರೆ ನಮ್ಮ ಬದುಕಿನಲ್ಲಿ ಹಣವನ್ನು ಸಂಗ್ರಹಿಸುವಂಥ ದಾಹ ದೂರ ಆಗತ್ತೆ. ಅದನ್ನು ಬಿಟ್ಟು ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ನನಗಿಂಥವೆಲ್ಲ ಏನು ಬೇಡ, ಇವೆಲ್ಲ ಏನೂ ಇಲ್ಲ ಜೀವನಕ್ಕೆ ಅಂತ ಹೇಳ್ತೇನೆ ಅಂತ ಹೇಳುವುದರೊಂದಿಗೆ ಇಂದಿನ ತರಗತಿ ಮುಕ್ತಾಯ ಆಗಿದೆ ಮಕ್ಕಳೇ. ಮುಂದಿನ ವಿಚಾರವನ್ನು ವಚನವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.